ಶಾಸಕ ಯುಟಿ ಖಾದರ್ ಅವರು ತೊಕ್ಕೊಟ್ಟು ಚೆಂಬುಗುಡ್ಡೆಯ ಹಿಂದೂ ರುದ್ರಭೂಮಿಗೆ ವಿದ್ಯುತ್ ಚಿತಾಗಾರ ಅಳವಡಿಸಲು ಇನ್ಫೋಸಿಸ್ನಿಂದ 1.5 ಕೋಟಿ ರೂಪಾಯಿ ಅನುದಾನ ತರುವುದರ ವಿರುದ್ಧ ಭೂ ಕಬಳಿಕೆಯ ಸ್ವರೂಪ ನೀಡುವುದು ಶೋಭೆ ತರುವುದಿಲ್ಲ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ಈಶ್ವರ್ ಉಳ್ಳಾಲ್ ಹೇಳಿದರು. ತೊಕ್ಕೊಟ್ಟಿನಲ್ಲಿ ಖಾಸಗಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಟಿ ಖಾದರ್ ಅವರು ತಾನೊಬ್ಬ ಮುಸ್ಲಿಂ ಧರ್ಮೀಯನಾದರೂ ಸಹ ಬಹಳ ಮುತುವರ್ಜಿ ವಹಿಸಿ ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಗೆ ವಿದ್ಯುತ್ ಚಿತಾಗಾರ ನಿರ್ಮಿಸಲು ಇನ್ಫೋಸಿಸ್ನಿಂದ 1.5 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಆದರೆ ಕೆಲವರು ರಾಜಕೀಯ ಹಾಗೂ ವೈಯಕ್ತಿಕ ಪ್ರತಿಷ್ಠೆಗಾಗಿ ಭೂ ಕಬಳಿಕೆ ನಡೆಯುತ್ತಿದೆ ಎಂದು ಅಪಪ್ರಚಾರ ನಡೆಸಿ ಗೊಂದಲ ಸೃಷ್ಟಿಸಿದ್ದಾರೆ. ಇರುವ 1.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಿರುವ ಕಟ್ಟಿಗೆಯ ಚಿತಾಗಾರದ ಬಳಿಯಲ್ಲೇ ವಿದ್ಯುತ್ ಚಿತಾಗಾರ ನಿರ್ಮಿಸಲು ಸಾಧ್ಯ ಎಂದು ಹೇಳಿದರು. ಶಾಸಕರು ಮುಸ್ಲಿಮರಾಗಿದ್ದರೂ ಹಿಂದೂ ರುದ್ರಭೂಮಿಗೆ ಚಿತಾಗಾರವನ್ನು ತಂದದ್ದು ಯಾವುದೇ ಬೇರೆ ಸಮುದಾಯದವರಲ್ಲ. ಈಗ ಏನು ನಮಗೆ ಸಹ ಸುದ್ದಿ ಸಿಕ್ಕಿದ್ದು ಅದು ರುದ್ರಭೂಮಿ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಬಹುಶಃ ಹಿಂದೂ ರುದ್ರಭೂಮಿ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ಭೂಮಿ? ಸಾಧಾರಣ ಒಂದು 60-70 ವರ್ಷಗಳಿಂದ ಅಲ್ಲಿ ಭೂಮಿ ರುದ್ರಭೂಮಿ ಇದೆ. ಇದನ್ನು ಯಾರು ಪರಂಪರೆ ಮಾಡಲಿಲ್ಲ. ಹೊಸದಾಗಿ ಒಂದು ಅದಕ್ಕೆ ರೂಪವನ್ನು ಕೊಟ್ಟು ಜನರಲ್ಲಿ ಒಂದು ಭೇದವನ್ನು ಹುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕೆಲವು ಜನರು ಹಮ್ಮಿಕೊಳ್ತಾ ಇದ್ದಾರೆ. ಬಹುಶಃ ಯಾಕೆ ಈ ರೀತಿ ಬಂತು ಎಂಬುದರಲ್ಲಿ ಒಂದು ಗೊತ್ತಾಗೋದು. ಇದು ನಾನು ಹೇಳುವುದಾದರೆ ಇದು ಅವರ ವೈಯಕ್ತಿಕವ ಅಲ್ಲ ರಾಜಕೀಯವಂತ ಆಗುವುದಿಲ್ಲ. ಆದರೂ ಒಬ್ಬ ಮುಸ್ಲಿಂ ಶಾಸಕರಾಗಿದ್ದವರು ಹಿಂದೂ ರುದ್ರಭೂಮಿಗೆ ಇನ್ಫೋಸಿಸ್ನವರಿಂದ 1.5 ಲಕ್ಷದ ಕೋಟಿ ತನಕ ಒಂದು ಪ್ರಾಜೆಕ್ಟನ್ನು ತಂದು ಮಾಡುವಾಗ ಇದನ್ನು ವಿರೋಧ ಮಾಡುವಂಥ ಒಂದು ಹೀನ ಕೆಲಸ ಅದು ನಮ್ಮ ಸಮಾಜಕ್ಕೆ ಸಲ್ಲುವುದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಖಂಡರಾದ ಸುರೇಶ್ ಭಟ್ನಗರ ಮಾತನಾಡಿ, ಚೆಂಬುಗುಡ್ಡೆಯ ಹಿಂದೂ ರುದ್ರಭೂಮಿಗೆ ಅನೇಕ ವರ್ಷಗಳ ಇತಿಹಾಸವಿದೆ. ಇನ್ನು ಇದನ್ನ ಕಬಳಿಸುವ ಪ್ರಶ್ನೆ ಎಲ್ಲಿಂದ ಬರುತ್ತೆ? ವಿದ್ಯುತ್ ಚಿತಾಗಾರ ನಿರ್ಮಾಣವಾಗುವ ವಿಚಾರವನ್ನ ಸ್ಮಶಾನದ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಚಂದ್ರಹಾಸ್ ಉಳ್ಳಾಲ್ ಅವರಲ್ಲಿ ಹೇಳಿದಾಗ ಅವರು ಈ ಯೋಜನೆಯನ್ನ ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಈ ಸ್ಮಶಾನದಲ್ಲಿ ಶವ ಸುಡಲು ಸುಮಾರು 4,000 ರೂಪಾಯಿ ಖರ್ಚು ತಗುಲುತ್ತಿದ್ದು, ಕೇವಲ 200 ರೂಪಾಯಿ ಖರ್ಚಿನಲ್ಲಿ ಜನರು ಶವ ಸುಡುವಂತಾಗಲಿ ಎಂಬ ಸದುದ್ದೇಶದಿಂದ ಯುಟಿ ಖಾದರ್ ಅವರು ಈ ಯೋಜನೆಯನ್ನ ತಂದಿದ್ದಾರೆ ಎಂದು ಹೇಳಿದರು. ಹಿಂದೂ ರುದ್ರಭೂಮಿಯನ್ನು ಕಬಳಿಸುವ ಹುನ್ನಾರ ಅಂತ ಒಂದು ವಾಟ್ಸಪ್ಪಲ್ಲಿ ಹರಿದಾಡ್ತಾರೆ. ಹಿಂದೂ ರುದ್ರಭೂಮಿಯನ್ನು ಕಬಳಿಸುವ ಹುನ್ನಾರ ಇದು ಯಾಕೆ ಹಾಕಿದವನಿಗೆ ಎಂಥ ಅವನಿಗೆ ಗೊತ್ತಿದ್ದ ಹಾಕಿದ್ನ ಅಲ್ಲ, ಯಾಕೆ ಹಾಕಿದ್ದಾನೆ? ಅದು ಯಾರು ಸ್ಮಶಾನ? ಅದು ಹಿಂದೂಗಳ ಸ್ಮಶಾನ. ಅದು ರೆಕಾರ್ಡೇ ಆಗಿದೆ ಸ್ಮಶಾನ ಅಂತ. ಮತ್ತು ಕಬಳಿಸುವುದು ಯಾರದನ್ನು? ಯಾರು ಕಬಳಿಸುವುದು? ವಾಸ್ತವ ಸಂಗತಿ ಅಂತ ಹೇಳಿದರೆ ಶಾಸಕರು ನಮ್ಮ ಇನ್ಫೋಸಿಸ್ನವರು ಹೇಳಿದರು ಅವರಿಗೆ ನಮ್ಮಲ್ಲಿ ಒಂದು ವಿದ್ಯುತ್ ಚಿತಾಗಾರದ ಯೋಜನೆ ಇದೆ. ತಕ್ಷಣ ಶಾಸಕರು ಕಾರ್ಯಪ್ರವೃತ್ತರಾದರು. ನಮ್ಮ ಯುಟಿ ಖಾದರ್ ಅವರು ನಮ್ಮ ಉಳ್ಳಾಳ ವ್ಯಾಪ್ತಿ ನಗರಸಭೆ ವ್ಯಾಪ್ತಿಯಲ್ಲಿ ಚೆಂಬುಗುಡ್ಡೆ ಹಿಂದೂ ಸ್ಮಶಾನ ಇದೆ, ಅಲ್ಲಿ ಮಾಡುವ. ಆಗ ಅದಕ್ಕೆ ಯಾರು ಅದರ ಕಾರ್ಯಕಾರಿ ಸಮಿತಿಯವರು ಯಾರಂತ ನನ್ನನ್ನು ಸಂಪರ್ಕಿಸಿದಾಗ ನಾನು ಹೇಳಿದೆ, ಅದು ವೀರಮಾರ್ಗ ವ್ಯಾಯಾಮ ಸಮಿತಿ ಒಳಪಟ್ಟು ನಮ್ಮ ಚಂದ್ರಹಾಸ್ ಉಳ್ಳಾಲ್ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು, ಒಳ್ಳೆ ಕೆಲಸ, ಅದನ್ನು ನಾವು ವಿದ್ಯುತ್ ಚಿತಾಗಾರ ಆಯಿತು, ಇಲ್ಲಿ 1.5 ಕೋಟಿ ಯೋಜನೆ ನಾವು ಮಾಡುವ, ಸರಿ ನೀವು ಬನ್ನಿ. ಹಾಗೆ ಶಾಸಕರು ಸ್ಥಳೀಯ ಹಿಂದೂ ಬಾಂಧವರನ್ನು ಮತ್ತೆ ಅವರು ಬಂದರು, ಸಮಿತಿಯವರು ಬಂದರು. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಚಿತ್ರಕಲಾ ಕೆ, ಸದಸ್ಯರಾದ ಶಶಿಕಲಾ, ಪ್ರಮುಖರಾದ ದೀಪಕ್ ಪಿಲಾರ್, ನಾಗೇಶ್ ಶೆಟ್ಟಿ, ವಸಂತ್ ಭಟ್ನಗರ ಹಾಗೂ ಕಿಶೋರ್ ಉಪಸ್ಥಿತರಿದ್ದರು.